ఆవల బోరా కలికిరు చోరా స్పోర్టింగ్ ఉల్లాల తోటి మూరో నోకు కలి నోకొంబ పిడుకు చలి స్పోర్టింగ్ ఉల్లాల తోటి మూరో నోకు కలి నోకొంబ పిడుకు చలి ఇదిలే ఇంగా పిలి ULLAL प्रीमियर लीग ULLAL प्रीमियर लीग कलिकरो कलिनोकु नंगलो ई प्लेयर स्पोर्टिंग टीमु आवल बोरा कलीमु आवल बोरा कलिकर चोरा आवल बोरा कलिकर चोरा ಸ್ಪೋರ್ಟಿಂಗ್ ಉಲ್ಲಾಲ ತೋಟಿ ಮೂರು ನೋಕು ಕಲಿ. ನಮ್ಮ ಈ ಪಂದ್ಯಾಕೂಟ ಬಹುಶಃ ವೀಕ್ಷಣೆ ಮಾಡಿದಂತಹ ಇತಿಹಾಸವನ್ನು ತೋರ್ಪಡಿಸಿದರೆ ಕರ್ನಾಟಕದಲ್ಲೇ ಅದೆಷ್ಟು ವೀಕ್ಷಕರನ್ನು ಹೊಂದಿದಂತಹ ನಮ್ಮ ಈ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಪಂದ್ಯಾಕೂಟವಾಗಿ UPL ಪಂದ್ಯಾಕೂಟ ಸಾಗಿ ಬಂದಿದೆ. ನಮ್ಮ ಈ ಪಂದ್ಯಾಕೂಟದ ಮುಖ್ಯ ಉದ್ದೇಶ ಯುವಕರಿಗೆ ಅವಕಾಶವನ್ನು ಕಲ್ಪಿಸಬೇಕು, ಯುವಕರಿಗೆ ಒಂದು ಸ್ಥಾನವನ್ನು ದೊರಕಬೇಕುವಂತಹ ಉದ್ದೇಶದಿಂದ UPL ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ನಮ್ಮ ಈ UPL ಪಂದ್ಯಾಕೂಟದ ಅಧ್ಯಕ್ಷರಾಗಿರ್ತಕ್ಕಂತಹ UB ಸಲೀಂ ಇವರನ್ನು ಬಹಳಷ್ಟು ಆದರಪೂರ್ವಕವಾಗಿ ನಮ್ಮ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ಮತ್ತೊಮ್ಮೆ ನಮ್ಮ UPL ಜಸ್ಸಿ ಲಾಂಚಿಂಗ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿಗಳು, ಹಿರಿಯ ವ್ಯಕ್ತಿಗಳು, ಸದಾ ನಗುಮುಖದೊಂದಿಗೆ ಹಿರಿಯರೊಂದಿಗೆ ಹಿರಿಯರಾಗಿ ಯುವಕರೊಂದಿಗೆ ಯುವಕರಾಗಿ ಬರೆಯುವಂತಹ ಸರಳ ಸಜ್ಜನಿಕೆಯ ನಮ್ಮ ಹಿರಿಯ ವ್ಯಕ್ತಿಗಳು ಮೊಹಿದ್ದಿ ಅಕ್ಕ, ಉಪಾಧ್ಯಕ್ಷರು ULLAL ಕ್ರಿಕೆಟ್ ಬೋರ್ಡ್, ಇವರನ್ನು ಕೂಡ ಬಹಳಷ್ಟು ಆದರಪೂರ್ವಕವಾಗಿ ನಮ್ಮ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ULLAL ಕ್ರಿಕೆಟ್ ಬೋರ್ಡ್, ದಯವಿಟ್ಟು ತಾವುಗಳು ನಮ್ಮ ಸ್ವಾಗತವನ್ನು ಸ್ವೀಕರಿಸಿ ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸಬೇಕು. UB ಸಲೀಂ ಹಾಗೂ ಮೊಹಿದ್ದಿ ಅಕ್ಕ, ದಯವಿಟ್ಟು ತಾವುಗಳು ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ರಾಜಾರಾಮ್ ಇವರನ್ನು ಕೂಡ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸ್ಪೋರ್ಟಿಂಗ್ ಕುಟುಂಬದ ವತಿಯಿಂದ ತಮಗೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ಮೊಹಮ್ಮದ್ ಸಹೂದ್, ಓನರ್ ಆಫ್ ಡ್ರೀಮ್ ಹೋಮ್, ಇವರು ಕೂಡ ಆಗಮಿಸಬೇಕು. ದಯವಿಟ್ಟು ಇವರು ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ನಮ್ಮ ಮುಖ್ಯ ವೇದಿಕೆಯನ್ನು ತಾವುಗಳು ಅಲಂಕರಿಸಿಕೊಡ್ಬೇಕಾಗಿದೆ. ಬಹಳಷ್ಟು ಸುಂದರವಾದಂತಹ ಈ ಒಂದು ರಾಯಲ್ ಗಾರ್ಡನ್ ನಮ್ಮ ಉಳ್ಳಾಳದ ಒಂದು ಯಶಸ್ವಿ ಹಾಲ್ ಆಗಿ ಹೊರಹೊಮ್ಮುತ್ತಿರುವಂತಹ ನಮ್ಮ ರಾಯಲ್ ಗಾರ್ಡನ್, ಇದರ ಆಸಿಫ್, ದಯವಿಟ್ಟು ತಾವುಗಳು ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಮುಖ್ಯ ವೇದಿಕೆಗೆ ತಾವುಗಳು ಆಗಮಿಸಬೇಕು. ಎಲ್ಲರೂ ಕೂಡ ಇವರ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ನಿಮ್ಮೆಲ್ಲರ ಮೊಹಮ್ಮದ್ ಆರಿಫ್ BM ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಆದರಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ಪುತ್ತು ಬಾವ್, ಇವರು ಕೂಡ ನಮ್ಮ ಈ ವೇದಿಕೆ ಆಗಮಿಸಬೇಕು. ಅದೇ ರೀತಿ ನಮ್ಮ UPL ಪ್ರಥಮ ಹಂತದಲ್ಲಿ UPL ಪಂದ್ಯಾಕೂಟವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಿಕೊಂಡಂತಹ ULLAL ಕ್ರಿಕೆಟ್ ಬೋರ್ಡ್ ಇದರ ಮಾಜಿ ಅಧ್ಯಕ್ಷರು ಖಲೀಲ್ ಇಬ್ರಾಹಿಂ ಇವರನ್ನು ಕೂಡ ಬಹಳಷ್ಟು ಆದರಪೂರ್ವಕವಾಗಿ ನಮ್ಮ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ನಮ್ಮೊಂದಿಗೆ
ಮಂಗಲಾ ಸ್ಟೇಡಿಯಂ ಇದರ ಮಾಜಿ ಡೈರೆಕ್ಟರ್ ಸಾಜಿದ್ ಉಳ್ಳಾಲ್ ಇವರನ್ನು ಕೂಡ ಬಹಳಷ್ಟು ಆದರಪೂರ್ವಕವಾಗಿ ನಮ್ಮ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾಗಿರ್ತಕ್ಕಂತಹ PW ಕನ್ಸ್ಟ್ರಕ್ಷನ್ ಅಫ್ರೀದ್ ಇವರು ಕೂಡ ನಮ್ಮ ಈ ವೇದಿಕೆ ಆಗಮಿಸಬೇಕು. ಅಫ್ರೀದ್ ರವರು ಕೂಡ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ತಾವುಗಳು ನಮ್ಮ ಈ ಮುಖ್ಯ ವೇದಿಕೆಯನ್ನು ಅಲಂಕರಿಸಿಕೊಡ್ಬೇಕಾಗಿದೆ. ಅದೇ ರೀತಿ ನಮ್ಮ ಸ್ಪೋರ್ಟಿಂಗ್ ತಂಡದ ಸದಸ್ಯರು ಶಬೀರ್, ಕಬಡ್ಡಿ ರಂಗದಲ್ಲಿ ಅದೆಷ್ಟೋ ನಮ್ಮ ಉಳ್ಳಾಳಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ಶಬೀರ್ ಇವರನ್ನು ಭಾಳಷ್ಟು ಆದರಪೂರ್ವಕವಾಗಿ ನಮ್ಮ ಇವತ್ತಿನ ದಿನ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ. ಅವರನ್ನು ಕೂಡ ಈ ವೇದಿಕೆಗೆ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾಗಿರ್ತಕ್ಕಂತಹ UB ಬಾಬಾ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರು ಕೂಡ ನಮ್ಮ ಈ ವೇದಿಕೆಗೆ ಆಗಮಿಸಬೇಕು. UB ಬಾಬಾ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾಗಿರ್ತಕ್ಕಂತಹ ನಜೀರ್ ಮೂಸಾ ಇವರು ಕೂಡ ಆಗಮಿಸಬೇಕು. ನಜೀರ್ ಮೂಸರವರು ದಯವಿಟ್ಟು ಆಗಮಿಸಬೇಕು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾಗಿರ್ತಕ್ಕಂತಹ ಅಶ್ರಫ್ ಉಲ್ಲಾಲ್ ಇವರು ಕೂಡ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಲಿನಾಸ್ ನಜೀರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ತಾವುಗಳು ಕೈ ಜೋಡಿಸಬೇಕು. ಮೊಹಮ್ಮದ್ ಹನೀನ್ TS ಬ್ರದರ್ಸ್ ಇವರು ಕೂಡ ನಮ್ಮ ಈ ವೇದಿಕೆಗೆ ಆಗಮಿಸಬೇಕಾಗಿದೆ. ಮೊಹಮ್ಮದ್ ನಜೀರ್ ಹನೀನ್ ಫ್ರಮ್ TS ಬ್ರದರ್ಸ್. ಅದೇ ರೀತಿ ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ಬೊಟ್ಟು ಇದರ ಹುಸೈನಾಕ ಇವರು ಕೂಡ ನಮ್ಮ ಈ ಮುಖ್ಯ ವೇದಿಕೆ ಆಗಮಿಸಬೇಕು. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ನಮ್ಮ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಗಮನಿಸಬೇಕು, ನಮ್ಮ ಸ್ಪೋರ್ಟಿಂಗ್ ತಂಡದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆಟಗಾರರು, ಟೀಮ್ ಮೆಂಟರ್ಸ್, ಮ್ಯಾನೇಜರ್ಸ್, ಅದೇ ರೀತಿ ಕೋಚ್ ತಾವುಗಳು ಕೂಡ ನಮ್ಮ ಹಾಸನದ ನಮ್ಮ ಈ ವೇದಿಕೆ ಮುಂದಿರುವಂತಹ ತಾವುಗಳು ಹಾಸನವನ್ನು ಸ್ವೀಕರಿಸಬೇಕು. ಸೊ ಫಸ್ಟ್ ಆಫ್ ಆಲ್ ಐ ವೆಲ್ಕಮ್ ಎವ್ರಿ ಚೀಫ್ ಗೆಸ್ಟ್ ಹೂ ಹ್ಯಾಸ್ ಜಾಯ್ನಿಂಗ್ ಹ್ಯಾಂಡ್ ವಿತ್ us for this great event. So first I'd like to request the Vice President of Naringana Gram Panchayat to speak a few words and address the crowd. ಉಳ್ಳಾಲ ಕ್ರಿಕೆಟ್ ಲೀಗ್ ಈ ಒಂದು ಪಂದ್ಯಾಕೂಟಕ್ಕೆ ಮುಖ್ಯ ತಂಡವಾಗಿ ಭಾಗವಹಿಸುವಂತಹ ಉಳ್ಳಾಲ ಸ್ಪೋರ್ಟಿಂಗ್ ಇದರ ಈ ಒಂದು ಜರ್ಸಿ ಬಿಡುಗಡೆಯ ಈ ಒಂದು ಸಮಾರಂಭದ ಮುಖ್ಯ ವೇದಿಕೆಯಲ್ಲಿರುವಂತಹ ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಇದರ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರಾದಂತಹ UB ಸಲೀಮ್ರವರೇ ಹಾಗೂ ಸಾಜಿದ್ರವರೇ, ಮೊಹಮ್ಮದ್ ಸೂದ್ರವರೇ, ಲಿನಾಜ್ ನಜೀರ್ರವರೇ ಹಾಗೂ ಶಬೀರ್ರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಮಹನೀಯ ಗಣ್ಯರು ಹಾಗೂ ಸ್ಪೋರ್ಟಿಂಗ್ ಉಳ್ಳಾಲ ಈ ತಂಡದ ಪದಾಧಿಕಾರಿಗಳನ್ನು ಕೂಡ ಹಾಗೂ ಕ್ರೀಡಾಭಿಮಾನಿಗಳನ್ನು ವಂದಿಸುತ್ತಾ, ಉಳ್ಳಾಲ ಸ್ಪೋರ್ಟಿಂಗ್ ಕ್ಲಬ್ ಅಂದರೆ ಬಹಳ ವರ್ಷದಿಂದ ಅನೇಕ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡು ಉಳ್ಳಾಲದ ಕೀರ್ತಿಯನ್ನು ಬಾಣತ್ತರಕ್ಕೆ ಏರಿಸಿದಂತಹ ಒಂದು ಕ್ಲಬ್ ಆಗಿದೆ ಉಳ್ಳಾಲ ಸ್ಪೋರ್ಟಿಂಗ್. ಮುಖ್ಯವಾಗಿ ಕಬಡ್ಡಿ ರಂಗದಲ್ಲಿರಬಹುದು, ಬಹಳಷ್ಟು ಪ್ರಶಸ್ತಿಗಳನ್ನು ಗಳಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅನೇಕ ಬಹಳ A ಗ್ರೇಡ್ ಪಂದ್ಯಾಟದಲ್ಲೂ ಕೂಡ ಭಾಗವಹಿಸಿದಂತಹ ಕೀರ್ತಿಯನ್ನು ಪಡೆದಂತಹ ಸ್ಪೋರ್ಟಿಂಗ್ ಉಳ್ಳಾಲ ತಂಡದವರು ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠಿತ ಕ್ರೀಡೆ ಅಂತ ಹೇಳ್ಬೋದು ಉಳ್ಳಾಲ ಕ್ರಿಕೆಟ್ ಲೀಗ್ UCL ಎಂಬುದು. ಕಳೆದ ವರ್ಷ ಕೂಡ ಬಹಳ ಅದ್ಧೂರಿಯಾಗಿ ನಡೆಸಿಕೊಂಡು ಬಂದಂತಹ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಈ ವರ್ಷವೂ ಕೂಡ ದಿನಾಂಕ 20ನೇ ತಾರೀಕಿನಂದು ಬಹಳ ಅದ್ಧೂರಿಯಾಗಿ ಉದ್ಘಾಟನೆಗೊಳ್ಳಲಿರುವಂಥ ಈ ಒಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಒಂದು ಮುಖ್ಯ ತಂಡವಾಗಿ ಭಾಗವಹಿಸುವಂತಹ ಈ ಸ್ಪೋರ್ಟಿಂಗ್ ಉಳ್ಳಾಲ ಎಂಬುದು ಈ ಒಂದು ಉಳ್ಳಾಲದ ಪರಿಸರಕ್ಕೆ ಕೀರ್ತಿಯನ್ನು ಹೆಚ್ಚಿಸುವಂಥ ಒಂದು ತಂಡ ಆಗಿದಂಥ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತಾ, ಕೇವಲ ಕ್ರೀಡಾದಲ್ಲಿ ಮಾತ್ರವಲ್ಲ, ಸಾಮಾಜಿಕ ರಂಗದಲ್ಲೂ ಕೂಡ ಬಹಳಷ್ಟು ಕೆಲಸಗಳನ್ನು ಮಾಡಿಕೊಂಡು ಸಮಾಜಕ್ಕೆ ಉತ್ತಮವಾದಂಥ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಒಂದು ತಂಡವಾಗಿದೆ ಸ್ಪೋರ್ಟಿಂಗ್ ಉಳ್ಳಾಲ. ಈ ಒಂದು ಸಂದರ್ಭದಲ್ಲಿ ಸ್ಪೋರ್ಟಿಂಗ್ ಉಳ್ಳಾಲ ತಂಡದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಪ್ರತಿಷ್ಠಿತ UCL ಪಂದ್ಯಾಕೂಟದಲ್ಲಿ ಚಾಂಪಿಯನ್ ಆಗಿ ಸ್ಪೋರ್ಟಿಂಗ್ ಉಳ್ಳಾಲ ತಂಡವು ಹೊರಹೊಮ್ಮಲಿ ಎಂಬ ಶುಭಾಶಯಗಳನ್ನು ಹಾಗೂ ಹಾರೈಕೆಯನ್ನು ಹೇಳುತ್ತಾ
ನನ್ನ ಒಂದೆರಡು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ನರಿಂಗಾನ ಗ್ರಾಮ ಪಂಚಾಯತ್ ಇದರ ಉಪಾಧ್ಯಕ್ಷರು ನವಾಜ್ MB ಅವರಿಗೆ ಮತ್ತೊಮ್ಮೆ ಸ್ಪೋರ್ಟಿಂಗ್ ಕುಟುಂಬದ ವತಿಯಿಂದ ತಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ UPL ರಂಗದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಪಂದ್ಯಾಕೂಟವನ್ನು ಮುನ್ನಡೆಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂತಹ ಮಾಜಿ ಅಧ್ಯಕ್ಷರು ಖಲೀಲ್ ಇಬ್ರಾಹಿಂ ಇವರನ್ನು ಬಹಳಷ್ಟು ಆದರಪೂರ್ವಕವಾಗಿ ನಮ್ಮ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪೂರ್ವಭಾವಿಯಾಗಿ ಉಲ್ಲಾಲ್ ಸ್ಪೋರ್ಟಿಂಗ್ ಅಸೋಸಿಯೇಷನ್ ಇದರ ಈ ಒಂದು ತಂಡದ ಜರ್ಸಿ ಅನಾವರಣ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂತಹ UCB ಇದರ ಅಧ್ಯಕ್ಷರಾದಂತಹ UB ಸಲೀಂ ಅವರೇ, ನರಿಂಗಾನ ಗ್ರಾಮ ಪಂಚಾಯತ್ ಇದರ ಉಪಾಧ್ಯಕ್ಷರಾಗಿರತಕ್ಕಂತಹ ನವಾಬ್ UB ಅವರೇ, ಅದೇ ರೀತಿ UCB ಇದರ ಉಪಾಧ್ಯಕ್ಷರು ಆಗಿರತಕ್ಕಂತಹ ಮೊಯ್ದೀನ್ ಮತ್ತು ರಾಜಾರಾಮ್ ಅವರೇ, ಅದೇ ರೀತಿ UCB ಪ್ರಾರಂಭದಲ್ಲೇ ನಮ್ಮೊಟ್ಟಿಗೆ ಸತತ 3 ವರ್ಷಗಳ ಕಾಲ ವಿವಿಧ ಸ್ಥಾನವನ್ನು ಅಲಂಕರಿಸಿದಂತಹ ಕ್ರೀಡಾ ಪ್ರೋತ್ಸಾಹಕರು ಆದಂತಹ ನಮ್ಮ ಆತ್ಮೀಯರಾದಂತಹ ಸಾಜಿದ್ ಅವರೇ, ಅದೇ ರೀತಿ ಖ್ಯಾತ ಉಲ್ಲಾಲ್ ಸ್ಪೋರ್ಟಿಂಗ್ ಅಸೋಸಿಯೇಷನ್ನ ಖ್ಯಾತ ಕಬಡ್ಡಿ ಆಟಗಾರ ಶಬೀರ್ ಅವರೇ, ಅದೇ ರೀತಿ ನಜೀರಾಕನವರೇ, ಅದೇ ರೀತಿ ಉಲ್ಲಾಲ್ ಸ್ಪೋರ್ಟಿಂಗಿನ ಹಿರಿಯ ಸದಸ್ಯರಾದಂತಹ ನಮ್ಮ ಹುಸೇನಾಕರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಮಹನೀಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸ್ಪೋರ್ಟಿಂಗ್ ತಂಡದ ಸದಸ್ಯರೇ, ಎಲ್ಲ ಪ್ರೋತ್ಸಾಹಕರೇ. ಸ್ಪೋರ್ಟಿಂಗ್ ಹೆಸರು ಕೇಳದವರು ಯಾರೂ ಇಲ್ಲ. ಸುಮಾರು 40-45 ವರ್ಷ ಇತಿಹಾಸ ಇರುವಂತಹ ಈ ಒಂದು ತಂಡ ಈ 2ನೇ ಬಾರಿಗೆ UPL ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ಬಹಳ ಖುಷಿಯಾಗ್ತಾ ಉಂಟು. ಇದು ಕೇವಲ ಜರ್ಸಿ ಲಾಂಚ್ ಕಾರ್ಯಕ್ರಮ ಅಲ್ಲ, ಇದು ಸ್ಪೋರ್ಟಿಂಗ್ ಒಂದು ಕುಟುಂಬದ ಸೇರುವಿಕೆ ಅಂತ ನನಗೆ ಅನಿಸುತ್ತದೆ. ಏಕೆಂದರೆ ಅತ್ಯಂತ ಹಿರಿಯರನ್ನು ಇವತ್ತು ಗುರುತಿಸಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಉಂಟಂತ ಇವರು ಹೇಳ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತದೆ. ಅತ್ಯಂತ ಹಿರಿಯರು ಎಲ್ಲರೂ ನಮ್ಮ ಇವರು ಭಾವಕ್ಕಾಗಲಿ ಬೇರೆ ಇವರಿಗೆಲ್ಲ ಸನ್ಮಾನ ಉಂಟು ಹೇಳಿದ್ದಾರೆ. ಇವರು ಸ್ಪೋರ್ಟಿಂಗ್ ಅಸೋಸಿಯೇಷನ್ ಎಂಬುದು ಇದು ಕೇವಲ ಕ್ರೀಡೆಯಲ್ಲಿ ಮಾತ್ರ ಅಲ್ಲ, ಸಾಮಾಜಿಕವಾಗಿ ತುಂಬ ಕೆಲಸ ಮಾಡಿದವರು ನಮಗೆ ಗೊತ್ತುಂಟು. ನಾವು ಚಿಕ್ಕಂದಿರುವಾಗಲೇ ಹಿಂದೆ ಇದ್ದಂತಹ ಅಜ್ಮಾಲ್ ಆಗಲಿ, ಹುತ್ಬಾವ್ ಆಗಲಿ, ಇಕ್ಬಾಲ್ ಆಗಲಿ ಇವರೆಲ್ಲ ಈ ರಂಜಾನ್ ಸಮಯದಲ್ಲಿ ಕಿಟ್ಟು ಕೊಡೋದು, ಅದೇ ರೀತಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ನೆರವೇರಿಸುವುದು, ಆ ಒಂದು ದಿವಸದಲ್ಲಿ ಕ್ರೀಡಾ ಆಯೋಜಿಸುವುದು, ಇಂತಹ ಸುಮಾರು ಸಮಾಜಮುಖಿ ಕೆಲಸವನ್ನು ಮಾಡುತ್ತಾ ಇದ್ದವರು. ಇವತ್ತು ತುಂಬ ಖುಷಿ ಆಗ್ತಾ ಉಂಟು. ಈ ಬಹಳ ಅದ್ಧೂರಿಯಾಗಿ ಈ ಒಂದು ರಾಯಲ್ ಗಾರ್ಡನಲ್ಲಿ ನೆರವೇರಿಸಿದ್ದಾರೆ. ತುಂಬ ಖುಷಿ ಆಗ್ತದೆ. ಯಶಸ್ವಿಯಾಗಲಿ, ಜಯವಾಗಲಿ. ಜಾಸ್ತಿಯನ್ನು ಮಾತಾಡ್ತಾ ಇಲ್ಲ, ಇನ್ನೂ ಒಂದು ಕಾರ್ಯಕ್ರಮ ಉಂಟು. ನನ್ನನ್ನು ಕರೆದು ಈ ಒಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ವಂದನೆಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಖಲೀಲ್ ಇಬ್ರಾಹಿಂ ರವರಿಗೆ. ನಮ್ಮ ಈ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಅಬ್ದುಲ್ ಅಲೀಂ ಇವರನ್ನು ಬಹಳಷ್ಟು ಆದರಪೂರ್ವಕವಾಗಿ ನಮ್ಮ ಮುಖ್ಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಕಳೆದ ಬಾರಿಯ ಐಕಾನ್ ಆಟಗಾರ, ದಯವಿಟ್ಟು ಇವರು ಕೂಡ ನಮ್ಮ ಮುಖ್ಯ ವೇದಿಕೆ ಆಗಮಿಸಬೇಕು. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ವೇದಿಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮನ್ನು ಬಿಟ್ಟು ಅಗಲಿದಂತಹ ಅಂಪೈರಿಂಗ್ ರಂಗದ ಕ್ಯಾಪ್ಟನ್, ಸ್ಪೋರ್ಟಿಂಗ್ ತಂಡದ ಬೆನ್ನೆಲುಬು, ನಮ್ಮ ಸ್ಪೋರ್ಟಿಂಗ್ ತಂಡದ ಒಂದು ಹಿರಿಯ ಸದಸ್ಯ, ಮಾರ್ಗದರ್ಶಕರು ಆಗಿರ್ತಕ್ಕಂತಹ ನಜೀರ್ ಇವರ ಮಗ ಆಗಿರ್ತಕ್ಕಂತಹ ನಹೀದ್ ಇವರನ್ನು ಭಾಳಷ್ಟು ಆದರಪೂರ್ವಕವಾಗಿ ನಮ್ಮ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಐ ಕಾಲ್ ಅಪಾನ್ ಮಿಸ್ಟರ್ ನಹೀದ್, ಪ್ಲೀಸ್ ವೆಲ್ಕಮಿಂಗ್ ಆನ್ ದ ಮೇನ್ ಸ್ಟೇಜ್ on behalf of sporting family. Next, I'd like to welcome Mr. Samsu. Please welcoming on the main stage. ಸಂಸು ಅಕ್ಕ, ದಯವಿಟ್ಟು ಇವರುಗಳ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ತಾವುಗಳು ಭಾಗವಹಿಸಬೇಕು. UPL ಪಂದ್ಯಾಕೂಟದ ಮುಖ್ಯ ರೂವಾರಿ ಅಧ್ಯಕ್ಷರು, ಈ ಬಾರಿಯ UPL ಪಂದ್ಯಾಕೂಟ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತಹ UB ಸಲೀಂ ಇವರ ನೇತೃತ್ವದಲ್ಲಿ ಸಾಗಿ ಬರಲಿಕ್ಕಿದೆ. ಇವರನ್ನು ಭಾಳಷ್ಟು ಆದರಪೂರ್ವಕವಾಗಿ ಮೈಕ್ ಪಾಯಿಂಟ್ಗೆ ಶುಭಾಶಯವನ್ನು ಕೋರಲು ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಸ್ಪೋರ್ಟಿಂಗ್ ತಂಡದ ಹಿರಿಯ ಕಿರಿಯ ಸದಸ್ಯರೇ, ಅಭಿಮಾನಿ ಬಂಧುಗಳೇ, ಬಹುಶಃ ಇವತ್ತು ನಾನು ಈ ವೇದಿಕೆಯಲ್ಲಿ ನಿಲ್ಲಬೇಕಾದ್ರೆ ಬಹಳ ಗೌರವ ಮತ್ತು ಬಹಳ ಪ್ರೀತಿಯಿಂದ ಈ ವೇದಿಕೆ ಮೇಲೆ ನಿಲ್ಲುವಂಥ ಒಂದು ಸಂಭ್ರಮದ ಸಂದರ್ಭ ಅಂತ ನನ್ನಲ್ಲಿ ಭಾವಿಸ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾರಣ, ಇವತ್ತು ಉಲ್ಲಾಲ್ ಸ್ಪೋರ್ಟಿಂಗ್ ಅಸೋಸಿಯೇಷನ್ ನಡೆಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಯಾಕೆ ಖುಷಿ ತರ್ತಾ ಇದೆ ಅಂತ ಹೇಳಿದರೆ, ನಾನು ಕೂಡ ಸರಿಸುಮಾರು ನನಗೀಗ 45 ವರ್ಷ ಪ್ರಾಯ. ಆದರೆ
ಎಳೆಯ ವಯಸ್ಸಿನಿಂದ ನಮ್ಮ ಕ್ರೀಡೆ ಅಥವಾ ಜೀವನ ಪ್ರಾರಂಭ ಆದದ್ದೇ ಉಲ್ಲಾಲ್ ಸ್ಪೋರ್ಟಿಂಗ್ ಅಸೋಸಿಯೇಷನ್ ತಂಡದೊಂದಿಗೆ. ನಾವು ಯಾವತ್ತೂ ಕೂಡ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯವಿಲ್ಲ. ಶಾಲೆ ಬಿಟ್ಟು ಬಂದ ತಕ್ಷಣ ಓಡದೆ ಉಲ್ಲಾಲ್ ಸ್ಪೋರ್ಟಿಂಗ್ ಗ್ರೌಂಡಿಗೆ, ನಾವು ಮದನಿ ಸ್ಕೂಲ್ ಗ್ರೌಂಡಿಗೆ ಓಡಿ ಅಲ್ಲಿ ಆಟ ಆಡ್ತಿದ್ದದನ್ನು. ಕ್ರಿಕೆಟ್ ಅಥವಾ ಫುಟ್ಬಾಲ್ ಇರ್ಬೋದು. ಅದಕ್ಕಿಂತಲೂ ಜಾಸ್ತಿಯಾಗಿ ನಾನು ಹೈಸ್ಕೂಲ್ 10ನೇ ತರಗತಿ 10th ಸ್ಟ್ಯಾಂಡರ್ಡ್ ಹೋಗುವಾಗ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ, ಕ್ರಿಕೆಟ್ ಬಿಟ್ಟು ನಾನು ಆಡದ ಆಟ ಕಬಡ್ಡಿ ಆಟ. ಈ ಕಬಡ್ಡಿ ಆಟದಲ್ಲಿ ನಾನು ಬೆಸ್ಟ್ ರೈಡರ್ ಆಗಿ ಅವತ್ತು ಮೂಡಿ ಬಂದಿದ್ದೆ ಜಿಲ್ಲೆಯಲ್ಲಿ. ಫೈನಲ್ ಹಂತದಲ್ಲಿ ಸೋತಿದ್ದರೂ ಐ ವಾಸ್ ದಿ ಬೆಸ್ಟ್ ರೈಡರ್. ಯಾಕೆಂದರೆ ನನ್ನ ಗುರು ಯಾವತ್ತೂ ಅವರಿಗೆ ಗೌರವ ನಾನು ಸಾಯುವವರೆಗೂ ಅದು ಕಡಿಮೆ ಗೊಳಿಸುವಂಥ ಪ್ರಯತ್ನ, ಅದು ನಾನು ಅಂತಹ ಆ ಮಟ್ಟಕ್ಕೆ ಹೋಗಲು ಬಾರದು, ನಾನು ಹೋಗೋದಿಲ್ಲ. ನಮ್ಮ ಪುತ್ಬಾವಕನವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಸಂಸೂರವ್ರಿಗೆ ಗೊತ್ತಿದೆ, ನಜೀರ್ ಹಾಕ್ನವ್ರಿಗೆ ಗೊತ್ತಿದೆ, ಅದೇ ರೀತಿ ಹುಸೇನ್ ಹಾಕ್ನವ್ರಿಗೆ ಗೊತ್ತಿದೆ. ಎಲ್ರಿಗೂ ಹಿರಿಯರಿಗೆ ನಮ್ಮಲ್ಲಿದ್ದವರು ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಎಲೆಯ ಹುಡುಗನಾದರೂ ಹಿರಿಯರೆಲ್ಲ ಇನ್ನೂ ಇದ್ದಾರೆ, ಅವರಿಗೆಲ್ಲರಿಗೂ ಗೊತ್ತಿರುವ ವಿಷಯ. ಅದರಿಂದಾಗಿ ಪ್ರತಿಯೊಬ್ಬ ಸದಸ್ಯರಿಗೂ, ಉಲ್ಲಾಲ್ ಸ್ಪೋರ್ಟಿಂಗ್ ಅಸೋಸಿಯೇಷನ್ನ ಸದಸ್ಯರಿಗೆ ನಾನು ಬಹಳ ಗೌರವದೊಂದಿಗೆ ಇವತ್ತು ಈ ಸಂದರ್ಭದಲ್ಲಿ ಬಂದಿದ್ದೇನೆ ಅಂತ ಹೇಳಿಕೊಂಡು, ಮುಂದಕ್ಕೆ ನಾನು ಉಲ್ಲಾಲ್ ಪ್ರೀಮಿಯರ್ ಲೀಗ್, ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷನಾಗಿದ್ದುಕೊಂಡಲ್ಲ, ಬಹಳ ಸದಸ್ಯನಾಗಿದ್ದುಕೊಂಡು ಹೇಳುವಂಥ ಮಾತು. ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಹಲವಾರು ವರ್ಷಗಳಿಂದ ವಿವಿಧ ಘಟಕಗಳಲ್ಲಿ ವಿವಿಧ ರೀತಿಯ ಪಂದ್ಯಾಕೂಟವನ್ನು, ಉಲ್ಲಾಲ್ ಪ್ರೀಮಿಯರ್ ಲೀಗನ್ನು ಕೂಡ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷ ಖಲೀಲ್ರವರು ಅದೇ ರೀತಿ ಫಯಾಜ್ರವರು ಕೂಡ ಆಯೋಜಿಸ್ಕೊಂಡು ಬಂದಿದ್ದರು ಯಶಸ್ವಿಯಾಗಿ. ಕಳೆದ ಬಾರಿ ನಮಗೆ ನಡೆಸಲಿಕ್ಕಾಗಲಿಲ್ಲ ಅಧ್ಯಕ್ಷನಾಗಿದ್ದುಕೊಂಡು. ಈ ಬಾರಿ ಎಲ್ಲವೂ ಸುಲಲಿತವಾದಂಥ ರೀತಿಯಲ್ಲಿ ಇದುವರೆಗೂ ಸಮಯ ಕಾಲ ಎಲ್ಲವೂ ನಮ್ಮೊಂದಿಗೆ ಸಾಥ್ ನೀಡ್ತಾ ಬಂದಿರುವುದರಿಂದಾಗಿ ನಾವು ಯಶಸ್ವಿಯಾಗಿ ನಡೆಸಬೇಕು ಅಂತ ಎಲ್ಲರ ಸಹಕಾರವನ್ನು ಕೋರ್ತಾ ಇದುವರೆಗೂ ತಲುಪಿದ್ದೇವೆ ಒಂದು ಹಂತಕ್ಕೆ ಅಥವಾ ಒಂದು ಘಟ್ಟಕ್ಕೆ. ಇನ್ನು 2 ಅಥವಾ 3 ದಿವಸ ಬಾಕಿ ಇದೆ. ನಮ್ಮ ಕಾರ್ಯಕ್ರಮಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಬಂದಿದೆ. ಬಿಡ್ಡಿಂಗ್ ಆಯಿತು, ಆಮೇಲೆ ಲಾಂಚಿಂಗ್ಗಳಾಯಿತು. ಇವತ್ತು ಮಧ್ಯಾಹ್ನ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ದೇವೆ. ಅದೇ ರೀತಿ ಸಂಜೆ ಹೊತ್ತಿಗೆ ಚುರುಕಾದಂಥ ಒಂದು ಟ್ರೋಫಿ ಲಾಂಚಿಂಗ್ ಕಾರ್ಯಕ್ರಮ ಕೂಡ ನಾವು ನಡೆಸಿದ್ದೇವೆ ಯಶಸ್ವಿಯಾಗಿ. ಅದೆಲ್ಲ ತಮ್ಮೆಲ್ಲರ ಸಹಕಾರದಿಂದಾಗಿ. ಮುಂದಕ್ಕೆ ಕೂಡ ನಾನು ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ. ಮುಂದಕ್ಕೆ ನಮ್ಮ ಇವತ್ತು ಅನೇಕ ಕಾರ್ಯಕ್ರಮಗಳು ಬೇರೆ ಭಾಗವಹಿಸಬೇಕಾಗಿದೆ. ಅದೇ ರೀತಿ ಇನ್ನೂ ನಿರಂತರ ಕಾರ್ಯಕ್ರಮಗಳಿವೆ. ಸೋಮವಾರ ದಿವಸ ಈ ಬಹುನಿರೀಕ್ಷಿತ ಉಲ್ಲಾಲ್ ಪ್ರೀಮಿಯರ್ ಲೀಗ್ ಪ್ರಾರಂಭಗೊಳ್ಳಲಿಕ್ಕಿದೆ. ಈ ಉಲ್ಲಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಪ್ರಾರಂಭಿಕ ಹಂತದಿಂದ ಕೊನೆಯ ಕ್ಷಣವರೆಗೂ, ಅದು 26ನೇ ತಾರೀಕು ರಾತ್ರಿ ದಿವಸ. ಎಲ್ಲರೂ ದಯವಿಟ್ಟು ತಮ್ಮ ಸ್ಪೋರ್ಟಿಂಗ್ ಸದಸ್ಯರು, ಅದೇ ರೀತಿ ಅಭಿಮಾನಿ ಬಂಧುಗಳು ಎಲ್ಲರೂ ಸೇರಿ ಈ ಪಂದ್ಯಾಕೂಟದ ಯಶಸ್ವಿಗಾಗಿ ತಮ್ಮೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ನಾನು ಈ ವೇದಿಕೆ ಮೇಲೆ ನಿಂತು ಕೋರುತ್ತಾ ಇದ್ದೇನೆ. ಅದೇ ರೀತಿ ನನಗೆ ಸ್ಪೋರ್ಟಿಂಗ್ ಬಗ್ಗೆ ಕೂಡ 1-2 ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹೆಚ್ಚು ಮಾತಾಡುವಂಥ ಅವಕಾಶ ಇಲ್ಲ. ಖಲೀಲ್ರವರು ಹೇಳಿದಾಗೆ ನಾವು ಉಲ್ಲಾಲ ಸ್ಪೋರ್ಟಿಂಗ್ ಅಸೋಸಿಯೇಷನ್ ತಂಡ ಬಹುಶಃ ಇತ್ತೀಚೆಗಿನ ಕೆಲವು ವರ್ಷಗಳಲ್ಲಿ ನಮ್ಮ ಉಲ್ಲಾಳ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕ್ರಿಕೆಟ್ ಆಡುವುದರಲ್ಲಿ ಸ್ವಲ್ಪ ಮಟ್ಟಿಗೆ ಕುಂಠಿತಗೊಂಡಿದೆ, ಯಶಸ್ವಿ ಆಗಿರ್ಬೋದು. ಆದರೆ ನಾವೆಲ್ಲರೂ ಭಾಳ ಹೆಮ್ಮೆಯಿಂದ ಹೇಳಬೇಕಾದಂಥ ವಿಷಯ ಏನಂತಕೊಂಡು ಹೇಳಿದರೆ, ದಕ್ಷಿಣ ಕನ್ನಡ, ಉಡುಪಿ, ಅದೇ ರೀತಿ ಕಾಸರಗೋಡು ಜಿಲ್ಲೆಯಲ್ಲಿ ಉಲ್ಲಾಲ ಸ್ಪೋರ್ಟಿಂಗ್ ಅಸೋಸಿಯೇಷನ್ ಮಾಡಿದಂಥ ಐತಿಹಾಸಿಕ ಘಟ್ಟಗಳಲ್ಲಿ ಹೋಗಿ ತಲುಪಿದಂತಹ ಕ್ರಿಕೆಟ್ ಪಂದ್ಯಾಕೂಟವನ್ನು ಯಾವತ್ತೂ ನಾವು ಮರೆಯುವಂತಿಲ್ಲ. ಒಂದು ಉಲ್ಲಾಲ ಸ್ಪೋರ್ಟಿಂಗ್ ಅಸೋಸಿಯೇಷನ್ ಮತ್ತು ಅದೇ ರೀತಿ ಮಾರುತಿ ಕ್ರಿಕೆಟ್, ಅದೇ ರೀತಿ ಉಲ್ಲಾಲ್ ಕ್ರಿಕೆಟ್ ಆಗಿತ್ತು, ಮತ್ತು ಡೈಮಂಡ್ MFCL ಇತ್ತು. ಆದರೆ ಉಲ್ಲಾಲ್ ಸ್ಪೋರ್ಟಿಂಗ್ ಅಸೋಸಿಯೇಷನ್ಗೆ ಇದ್ದಂಥ ಹೆಸರು ಯಾವತ್ತೂ ಅದು ಮರೆಯಲು ಸಾಧ್ಯವಿಲ್ಲ ಎನ್ನುವುದನ್ನು ಪ್ರತಿಯೊಬ್ಬ ನಮ್ಮ ಸದಸ್ಯರು ನೆನಪಲ್ಲಿ ಇಟ್ಕೊಳ್ಬೇಕು. ನಮ್ಮ ನಜೀರ್ ಅವರು ಅಗಲಿ ಹೋಗಿರ್ಬೋದು, ಆದರೆ ಅವರ ನೆನಪು ಯಾವತ್ತೂ ಕೂಡ ಯಾರಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ದಂತಕಥೆಗಳು ಉಲ್ಲಾಳದಲ್ಲಿ ನಮ್ಮನ್ನು ಅಗಲಿದ್ರೂ ಕೂಡ ಸದಾ ನೆನಪಲ್ಲಿ ಇರ್ಬೋದು ಅನ್ನೋದನ್ನು ನಾನು ಆಶಿಸುತ್ತಾ, ನಾವು ಮುಂದಕ್ಕೆ ಕೂಡ ಉಲ್ಲಾಲ್ ಸ್ಪೋರ್ಟಿಂಗ್ ಅಸೋಸಿಯೇಷನ್ ಬಲಿಷ್ಠಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈಗ ಹಸ್ತ ಕೂಡ ಬಸ್ಸಿಬಡಪ್ಪನವರು ಅವರು ಕೂಡ ಬಹುಶಃ ಈ ತಂಡದಲ್ಲಿ ಆಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ UPLನಲ್ಲಿ. ಆದ್ದರಿಂದಾಗಿ ಈ ತಂಡಕ್ಕೆ ನಾನು ಯಶಸ್ವಿಯಾಗಿ ನಾನು ಹಾರೈಸುತ್ತಾ, ನಾನು ಎಲ್ಲ ಕಡೆ ಹೋದಾಗ ಇದೀಗ ಜೋಕ್ ಎಲ್ಲರೂ ನೆಗೆಯುವಂಥ ವಿಷಯ ಇದನ್ನು ಮಾತಾಡಬೇಕಾಗಬೇಕು ಮುಕ್ತವಾಗಿ. ನಾನು ಎಲ್ಲ ಕಡೆ ಹೋದಾಗ ಮೈಕ್ ಹಿಡಿದ್ರೆ ಇದೇ ರೀತಿ ಹೇಳ್ಬೇಕು, ನೀವು ಈ ಬಾರಿ ವಿಜೇತರಾಗ್ತೀರಿ, ಯಶಸ್ವಿಗೊಂಡು ನೀವೀಗ ವಿನ್ನರ್ಸ್ ಆಗ್ತೀರಿ ಅಂತ. ನಾನು ಈ ಬಾರಿ ಯಾರಿಗೂ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರ ಹತ್ರ ಹೇಳೋದು, ನೀವು ವಿಜಯ ಆಗುವುದಕ್ಕಿಂತಲೂ ಜಾಸ್ತಿ ನಾನು ಪದ ಬಳಕೆ ಮಾಡೋದು ಯಶಸ್ವಿ ಆಗಲಿ ಅಂತ ನಿಮಗೆ ಹಾರೈಸಿಕೊಂಡು ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು UP ಸಲೀಮ್ರವರಿಗೆ.
ಸುತ್ತಲೂ ಕತ್ತಲೆ ಕವಿದಿರುವಾಗ ಎಲ್ಲೋ ಒಂದು ಕಡೆ ಸಣ್ಣ ಬೆಳಕು ಕಾಣಿಸುತ್ತದೆ. ಭರವಸೆ ಎಂದರೆ ಅದೇ ನಮ್ಮನ್ನು ಮುನ್ನಡೆಸುವ ಶಕ್ತಿಯನ್ನು ನಮಗೆ ತೋರುತ್ತದೆ. ಬಹಳಷ್ಟು ಸುಂದರವಾಗಿ ನಮ್ಮನ್ನು ಮಾತಾಡಿದಂತಹ ನಮ್ಮ ಅಧ್ಯಕ್ಷರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿದೆ. ಪ್ರಥಮವಾಗಿ ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ ನಜೀರ್ ಮೂಸಾ ಉಲ್ಲಾಲ್. ದಯವಿಟ್ಟು ತಾವುಗಳು ನಮ್ಮ ಮುಖ್ಯ ವೇದಿಕೆ ಆಗಮಿಸಬೇಕು. ನಮ್ಮ ಈ ಸನ್ಮಾನವನ್ನು ತಾವುಗಳು ಸ್ವೀಕರಿಸಬೇಕು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಐಕಾನ್ ಆಟಗಾರ ಆಗಿರ್ತಕ್ಕಂತಹ ಆಫ್ತಾಬ್ ರವರು ಕೂಡ ನಮ್ಮ ಈ ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಎಲ್ಲ ಗಣ್ಯ ಅತಿಥಿಗಳು ಎದ್ದು ನಿಂತು ನಮ್ಮೊಂದಿಗೆ ಸಹಕರಿಸಬೇಕು. ನಜೀರ್ ಮೂಸಾ ತಂದೆ ಮೂಸಬ್ಬ ಉಲ್ಲಾಲ್ ಸ್ಪೋರ್ಟಿಂಗ್ ಅಸೋಸಿಯೇಷನ್ ಇದರ ಪ್ರಾರಂಭ ಮಾಡಿದಂತಹ ಧೀಮಂತ ವ್ಯಕ್ತಿ. ಸಾಮಾಜಿಕ ಕ್ರೀಡೆ ಹಾಗೂ ಇನ್ನಿತರ ಎಲ್ಲ ರಂಗದಲ್ಲೂ ಕೂಡ ಬಹಳಷ್ಟು ಯಶಸ್ವಿಯಾಗಿ ಮುನ್ನಡೆಸುವಂತಹ ಒಬ್ಬ ಧೀಮಂತ ವ್ಯಕ್ತಿ. ನಮ್ಮ ಈ ರಂಗದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಮುನ್ನಡೆಸುವಂತಹ ವ್ಯಕ್ತಿ. ಉಲ್ಲಾಲ್ ಸ್ಪೋರ್ಟಿಂಗ್ ಅಸೋಸಿಯೇಷನ್ ಇದರ ಕಾರ್ಯದರ್ಶಿಯಾಗಿ ಸೆಕ್ರೆಟರಿಯಾಗಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದೇ ರೀತಿ ನಮ್ಮ ಈ ಕ್ರೀಡಾ ರಂಗ ಮಾತ್ರವಲ್ಲದೆ ಸಾಮಾಜಿಕ ಇನ್ನಿತರ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆ ರಂಗದ ಬಹಳಷ್ಟು ಯಶಸ್ವಿಯಾಗಿ ಮುನ್ನುಗ್ಗುತ್ತಿರುವಂತಹ ನಮ್ಮ ನಜೀರ್ ಮೂಸಾ ಇವರ ಈ ಸಾಧನೆಯನ್ನು ಮೆರೆತು ನಾವು ನಮ್ಮ ಈ ಮುಖ್ಯ ವೇದಿಕೆಯಲ್ಲಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಎಲ್ಲರೂ ಕೂಡ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ಮತ್ತೊಮ್ಮೆ ಆದರಪೂರ್ವಕವಾಗಿ ಇವರಿಗೆ ಗೌರವವನ್ನು ತೋರಬೇಕಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಂದಕ್ಕೆ ನಮ್ಮೊಂದಿರುವಂತಹ ಇನ್ನೋರ್ವ ವಿಶಿಷ್ಟ ವ್ಯಕ್ತಿ ಶಬೀರ್ ಇವರನ್ನು ಭಾಳಷ್ಟು ಆದರಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಶಬೀರ್ ತಂದೆ ಹೆಸರು ಕುಂಜಿಮೋನ್. 1/7/1985 ಹುಟ್ಟಿದ ಇವರು. ಖಲೀಲ್, ದಯವಿಟ್ಟು ತಾವುಗಳು ಮುಂದಕ್ಕೆ ಬಂದು ನಮ್ಮ ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಶಬೀರ್ ನಮ್ಮ ಉಳ್ಳಾಲಕ್ಕೆ ಕೀರ್ತಿ ತಂದಂತಹ ಒಬ್ಬ ಧೀಮಂತ ಕಬಡ್ಡಿ ಆಟಗಾರ. ಶಬೀರ್ ಅಂದರೆ ಕಬಡ್ಡಿ ಎಂದರೆ ಶಬೀರ್ ಎನ್ನುವಂತಹ ನಾಮದಲ್ಲಿ ಉಳ್ಳಾಲಕ್ಕೆ ಅದೆಷ್ಟೋ ಟ್ರೋಫಿಗಳನ್ನು ತರುವಲ್ಲಿ ಮುಖ್ಯ ಪಾತ್ರ ವಹಿಸಿರ್ತಕ್ಕಂತಹ ಶಬೀರ್ ಕೇವಲ ಕಬಡ್ಡಿ ಮಾತ್ರವಲ್ಲದೆ ಕ್ರಿಕೆಟ್ ಇನ್ನಿತರ ಎಲ್ಲ ರಂಗದಲ್ಲೂ ಕೂಡ ಬಹಳಷ್ಟು ಉತ್ಸಾಹಕವಾಗಿ ನಮ್ಮ ಫುಟ್ಬಾಲ್ ಕೂಡ ಬಹಳಷ್ಟು ಯಶಸ್ವಿಯಾಗಿ ಇವರು ಮುನ್ನುಗ್ಗುತ್ತಿರುತ್ತಾರೆ. ಇವರಿಗೆ ಇವರ ಈ ಸಾಧನೆಯನ್ನು ಮೆರೆತು ಇವರಿಗೆ ಸನ್ಮಾನ ಕಾರ್ಯಕ್ರಮ ಇದೀಗಾಗಲೇ ಸಾಗಿ ಬಂದಿದೆ. ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಸನ್ಮಾನಿತ ವ್ಯಕ್ತಿ UB ಬಾವಾ ಇವರು ಆಗಮಿಸಬೇಕು. ನಮ್ಮ ಅಧ್ಯಕ್ಷರು ಸಲೀಂ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. 19/5/1964 ಹುಟ್ಟಿದ ದಿನಾಂಕ. ತಂದೆ ಹೆಸರು ಉಮರಬ್ಬ. ಸ್ಪೋರ್ಟಿಂಗ್ ತಂಡದ ಬೆನ್ನೆಲುಬು, ಸ್ಪೋರ್ಟಿಂಗ್ ತಂಡದ ವೆಲ್ವಿಷರ್, ಸ್ಪೋರ್ಟಿಂಗ್ ತಂಡದ ಪಂದ್ಯ ಯಾವುದೇ ಕಡೆಯಲ್ಲಿ ನಡೆದರೂ ಕೂಡ ಇವರ ಒಂದು ಸಪೋರ್ಟಿವ್ನೆಸ್, ಇವರ ಸಹಕಾರ ಹಾಗೂ ಇವರ ಒಂದು ತಂಡವನ್ನು ಪ್ರೋತ್ಸಾಹಿಸುವಂತಹ ಒಂದು ಸಾಧನೆ ಈ ನಮ್ಮ ಹಿರಿಯ ನಾಗರಿಕರಾಗಿರ್ತಕ್ಕಂತಹ UB ಬಾವಾ ಇವರ ಈ ಸಾಧನೆಯನ್ನು ಮೆರೆತು ಇದೀಗಾಗಲೇ ಸನ್ಮಾನ ಕಾರ್ಯಕ್ರಮವನ್ನು ಇದೀಗ ಸಾಗಿ ಬರ್ತಾ ಇದೆ. ಧನ್ಯವಾದಗಳು ಸರ್. ಇದೀಗ ಮುಂದಕ್ಕೆ ಆರಿಫ್ ಮೊಹಮ್ಮದ್ ಇವರು ಆಗಮಿಸಬೇಕು. ಆರಿಫ್ ಮೊಹಮ್ಮದ್. ನವಾಸ್ ದಯವಿಟ್ಟು ಮುಂದಕ್ಕೆ ಆಗಮಿಸಿ ಸನ್ಮಾನವನ್ನು ನಡೆಸಿಕೊಡ್ಬೇಕಾಗಿ ಅಂತ ಮಾಡ್ಕೊಳ್ತಾ ಇದ್ದೇವೆ. 10/2/1986 ತಂದೆ ಹೆಸರು BA ಮೊಹಮ್ಮದ್. UPL ಪಂದ್ಯಾಕೂಟದ ಪ್ರಥಮ ಹಂತದಲ್ಲಿ ಸ್ಪೋರ್ಟಿಂಗ್ ತಂಡವನ್ನು UPL ತಂಡಕ್ಕೆ ಪರಿಚಯಿಸಿದಂತಹ ಧೀಮಂತ ವ್ಯಕ್ತಿ. ನಮ್ಮ UPL ಪ್ರಥಮ ಹಂತದಲ್ಲಿ ಸ್ಪೋರ್ಟಿಂಗ್ ತಂಡವನ್ನು ಭಾಗವಹಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿರ್ತಕ್ಕಂತಹ ಇವರು ಸ್ಪೋರ್ಟಿಂಗ್ ತಂಡದ ಒಬ್ಬ ನಿಷ್ಠಾಲ ಸೈನಿಕ, ಸ್ಪೋರ್ಟಿಂಗ್ ತಂಡದ ಬೆನ್ನೆಲುಬು ಹಾಗೂ ನಮ್ಮೊಂದಿಗೆ ಸದಾ ಕೈ ಜೋಡಿಸುವಂತಹ ವ್ಯಕ್ತಿ. ಇವರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರುತ್ತಾರೆ. ಧನ್ಯವಾದಗಳು ಸರ್. ಇದೀಗ ಇನ್ನೋರ್ವ ವಿಶಿಷ್ಟ ವ್ಯಕ್ತಿ ಅಬ್ದುಲ್ ಹಲೀಂ ಇವರನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಲೀಂ ತಂದೆ ಹೆಸರು ಅಬ್ದುಲ್ ಖಾದರ್. 2/2/1963 ಸ್ಪೋರ್ಟಿಂಗ್ ತಂಡದ ವಾಲಿಬಾಲ್ ಆಟಗಾರ ಹಾಗೂ ಕಬಡ್ಡಿ ಆಟಗಾರ. ಮಾಸ್ಟರ್ಸ್ ಡಿಸ್ಟ್ರಿಕ್ಟ್ ರನ್ನಿಂಗ್ ರೇಸ್ ವಾಕ್ ಕಾರ್ಯಕ್ರಮದಲ್ಲಿ 500 ಮೀಟರ್ಸ್ ಇದರಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿರುತ್ತಾರೆ. ಶಾರ್ಟ್ ಪುಟ್ನಲ್ಲಿ ದ್ವಿತೀಯ ಸ್ಥಾನ ಹಾಗೂ ಲಾಂಗ್ ಜಂಪ್ನಲ್ಲಿ 2ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಮೊನ್ನೆ ನಡೆದಂತಹ ರಾಜ್ಯ ಮಟ್ಟದ ಪಂದ್ಯಾಕೂಟದಲ್ಲಿ ಇವರು 3ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಕೋಲಾರದ ನಡೆದಂತಹ ರಾಜ್ಯ ಮಟ್ಟದ ಪಂದ್ಯಾಕೂಟದಲ್ಲಿ ಹಲವಾರು ಪಂದ್ಯಾಕೂಟದ ಭಾಗವಹಿಸಿ ಇವರು ಬಹುಮಾನವನ್ನು ಗೆದ್ದಿರುತ್ತಾರೆ. ಅದೇ ರೀತಿ ಮಾಸ್ಟರ್ಸ್ ಕಬಡ್ಡಿ ತಂಡದಲ್ಲಿ ಇವರು ಸ್ಟೇಟ್ ಲೆವೆಲ್ ಆಟವನ್ನು ಕೂಡ ಪ್ರತಿನಿಧಿಸುತ್ತಾರೆ. ಇವರ ಈ ಕಾರ್ಯವನ್ನು ಮೆಚ್ಚಿ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇದೀಗಾಗಲೇ ಸಾಗಿ ಬರ್ತಾ ಇದೆ. ನವಾಸ್ MB ದಯವಿಟ್ಟು ಮುಂದಕ್ಕೆ ಆಗಮಿಸಿ ನಮ್ಮೊಂದಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ.
ನಹೀದ್ ತಾವುಗಳು ದಯವಿಟ್ಟು ಮುಂದಕ್ಕೆ ಆಗಮಿಸಬೇಕು. ನಹೀದ್ ನಮ್ಮ ಅಂಪೈರಿಂಗ್ ಕ್ಯಾಪ್ಟನ್, ಇದರ ಕ್ಯಾಪ್ಟನ್ ಆಗಿ ಬಹಳಷ್ಟು ಅಚ್ಚುಕಟ್ಟಾಗಿ ಸೇವೆಯನ್ನು ಸಲ್ಲಿಸಿದಂತಹ ನಜೀರ್ ನಮ್ಮನ್ನು ಅಗಲಿಕೊಂಡಿದ್ದಾರೆ. ಅವರನ್ನು ನೆನಪಿಸಿಕೊಂಡು ಅವರ ಮಗನಿಗೆ ಇದೀಗಾಗಲೇ ನಾವು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದೇವೆ. ನಜೀರ್ ಇವರ ವಿಚಾರದಲ್ಲಿ ಹೇಳುವುದಾದರೆ, ನಮಗೆ ಕಮೆಂಟ್ರಿ ಆಗಿರಲಿ, ಅಂಪೈರಿಂಗ್ ಸೆಕ್ಷನ್ ಆಗಿರಲಿ, ಸ್ಕೋರ್ ಬೋರ್ಡ್ ಆಗಲಿ, ನಮ್ಮೊಂದಿಗೆ ಜಡ್ಜ್ ಆಗಿ ಸಹಕರಿಸುವಂತಹ ಒಬ್ಬ ಧೀಮಂತ ವ್ಯಕ್ತಿ. ನಮ್ಮ ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ ಆಗಿ ನಮ್ಮ UPLಗೆ ಬಹಳಷ್ಟು ಇವರ ವಾಯ್ಸ್ ಕೇಳಿದ ತಕ್ಷಣ ಎಲ್ಲ ಆಟಗಾರರು ಒಂದು ಸಮಯದಲ್ಲಿ ಡಿಸ್ಪಸ್ ಆಗುವಂತಹ ನಾವು ಬಹಳಷ್ಟು ವಿಚಾರವನ್ನು ನಾವು ಕಂಡಿದ್ದೇವೆ. ಯಾವುದೇ ಮಾತಿನ ಚಕಮುಕಿ ಆಗಲಿ, ಇನ್ನಿತರ ಯಾವುದೇ ಸಂದರ್ಭದಲ್ಲೂ ಕೂಡ ಇವರ ಒಂದು ಮಾತಿಗೆ ಬಹಳಷ್ಟು ಬೆಲೆಯನ್ನು ಕಲ್ಪಿಸಲಾಗ್ತಾ ಇತ್ತು. ಅವರನ್ನು ಈ ಸಂದರ್ಭ ನೆನಪಿಸಿಕೊಳ್ತಾ ಇದ್ದೇವೆ. ಹಿಂದಿನ UPL ಪಂದ್ಯಾಕೂಟದಲ್ಲಿ ಇವರ ಕ್ಯಾಪ್ಟನ್ಶಿಪ್, ಅಂಪೈರಿಂಗ್ ಕ್ಯಾಪ್ಟನ್ಶಿಪ್ ಆಗಲಿ, ಇನ್ನಿತರ ಎಲ್ಲ ರಂಗದಲ್ಲೂ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ನಜೀರ್ ಇವರ ಈ ಸಾಧನೆಯನ್ನು ಮೆರೆತು ಅವರ ಮಗನಿಗೆ ಇದೀಗಾಗಲೇ ಸನ್ಮಾನ ಕಾರ್ಯಕ್ರಮ ನಾವು ಸಾಗಿ ಬರ್ತಾ ಇದ್ದೇವೆ. ಒಂದು ಮೊಮೆಂಟು ನೀಡುವ ಮೂಲಕ ಹಾಗೂ ಶಾಲನ್ನು ನೀಡುವ ಮೂಲಕ ಇವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಸಮದ್ ಆಕ ಸಂಸ್ಥೆ ದಯವಿಟ್ಟು ಮುಂದಕ್ಕೆ ಆಗಮಿಸಿ ನಮ್ಮೊಂದಿಗೆ ಈ ಒಂದು ಮೊಮೆಂಟು ಹಾಗೂ ಶಾಲ್ ನೀಡಿ ಇವರಿಗೆ ಗೌರವವನ್ನು ಸಲ್ಲಿಸಬೇಕು. ದಯವಿಟ್ಟು ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಎರಡು ಕೈಯನ್ನು ಜೋಡಿಸಿ ತಾವುಗಳು ಚಪ್ಪಾಳೆ ಹೊಡೆಯಬೇಕಾಗಿದೆ. Yes, thank you once again for joining hand with us. Thank you, Mr. Naheed, for being the part of this honoring ceremony. So now we have been, Sporting ULLAL, we will be having 3 jersey. So first of all, we officially moving on for jersey launching ceremony. Please join hand with us to move forward for jersey launching ceremony. So jersey launching is the main part of this UPL. You can see such a big arrangement, such a wonderful lightings you can be seen here. आवले बोरा कलिकरो छोरा स्पोर्टिंग उल्लाल तोटी मोरो नोको कले नोकोंबो पिडिकु चले स्पोर्टिंग उल्लाल तोटी मोरो नोको कले नोकोंबो पिडिकु चले इदिले इंगा पिले उल्लाल प्रीमियर लीग उल्लाल प्रीमियर लीग कलिकरो कलिनो को नंगलो ई प्लेयर स्पोर्टिंग टीमू आवल बोरा कलिकर छोरा आवल बोरा कलिकर छोरा स्पोर्टिंग उल्लाल तो टीमू नोको कले नोकोंबो पिडिकु चले स्पोर्टिंग उल्लाल तो टीमू नोको कले नोकोंबो पिडिकु चले इदि I request all the chief guests event. So I request all the dignitaries who have been present here to please have. So officially we have been inaugurating this jersey here.
I request Mr. Afreed, please. So we have three different colors already. Our main event. So this three soon after the just launching ceremony. I request all to come on the main stage. So first of all, like to call upon Mr. Aziz, Sarfaraz, Ashwir, Ibrahim to please come to the stage. आवल बोरा कलिकर छोरा आवल बोरा कलिकर छोरा स्पोर्टिंग उल्लाल तोटी मुरो नोप कली